ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ since 1980. Postman Turdal, Calci Bright toothpaste and toothbrush, Lovemark beauty soap, McCoy home appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು ಹಾಗೂ ನಾರನ್ಸ್, our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತುರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್ಸ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರನ್ಸ್, ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್. ಎಸ್, ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆ ಇವತ್ತು ನಮ್ಮ ಜೊತೆ ಧನ್ಯ ಅವರಿದ್ದಾರೆ. ಅವರು ಏನು ಸ್ಪೆಷಲ್ ಮಾಡ್ತಾರೆ, ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಧನ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಏನು ಮಾಡ್ತಾ ಇದ್ದೀರಾ ನೀವು? ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್. ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್. ಹಾಗಾದರೆ ನಾವು ನಿಮ್ಮ ಜೊತೆ ಸ್ವಲ್ಪ ಜಾಗೃತಿ ಇರಬೇಕಲ್ಲ. ಅಡುಗೆ ಅಂತ ಬಂದಾಗ ಹೇಗೆ ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಹೇಗೆ ಏನೆಲ್ಲ ಹೇಳ್ಕೊಡ್ತಾರೆ ನಿಮಗೆ? ಸೊ ಈಗ ಟು ಬಿ ಫ್ರ್ಯಾಂಕ್ ಎಲ್ಲ ಚೇಂಜ್ ಆಗಿದೆ ರೂಲ್ಸ್ ಎಲ್ಲ. ಸೊ ನಾನಿರುವಾಗ ಜಸ್ಟ್ ಫಸ್ಟ್ ಟೈಮಲ್ಲಿ ಪ್ರೊಡಕ್ಷನ್ ಸಬ್ಜೆಕ್ಟ್ ಇತ್ತು. ಈಗ ಫ್ರಂಟ್ ಆಫೀಸ್ ಮತ್ತು ಬೇರೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಬೇರೆ ಇದೆ. ಓಕೆ, ಅಲ್ಲಿ ಕೂಡ ಹೀಗೆ ಅಡುಗೆ ಮನೆ ಎಲ್ಲ ಉಂಟಾ? ಹಾಂ, ಇದೆ. ಓಕೆ, ನೀವು ಅಲ್ಲಿ ಕೂಡ ಹೀಗೆ ಅಡುಗೆ ಮಾಡ್ತೇವೆ. ಅಂದರೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಮೆನು ಇರ್ತದೆ, ಸೀಕ್ರೆಟ್ಸ್ ಮೆನು ಮೇ ಬಿ. ಸೊ ಅದನ್ನೇ ಮಾಡಿ ಮತ್ತು ಎಕ್ಸಾಮ್ಸ್ಗೆ ಬೇರೆ ಥರ ಅದೇ ಮಾಡಬೇಕು. ಓಕೆ ಓಕೆ, ನಿಮ್ಮ ಎಕ್ಸಾಮು, ನಿಮ್ಮ ಹೋಟೆಲ್ ಮ್ಯಾನ್ಸ್ ಸ್ಟಡಿಗೆ ಎಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇವತ್ತು ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ಏನು ಹೇಳ್ಕೊಡ್ತೀನಿ? ನಾನು ಇವತ್ತೊಂದು ಆಮ್ಲೆಟ್ ಕರಿ ಮತ್ತು ಆನಿಯನ್ ಪರಾಟ ಮಾಡ್ತೇನೆ. ಇದು ಅಲ್ಲಿ ಮಾಡಿದ್ದೆ ಅಥವಾ ಇಲ್ಲಿಗೆ? ಇಲ್ಲಿಗೆ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡ್ತಿದ್ದಲ್ಲ? ಓಕೆ, ಹಾಗಾದರೆ ಈಗ ಆಮ್ಲೆಟ್ ಎಗ್ ಆಮ್ಲೆಟ್ ಕರಿ ಅದನ್ನು ಮಾಡೋಕ್ಕೆ ಅಡುಗೆ ರೂಮಿಗೆ ಹೋಗ. ಓಕೆ, ಎಸ್ ಧನ್ಯವಾದ. ಈಗ ಎಗ್ ಆಮ್ಲೆಟ್ ಕರಿಗೆ ಏನು ಫಸ್ಟಿಗೆ ಏನು ರೆಡಿ ಮಾಡುವ? ಫಸ್ಟಿಗೆ ಎಗ್ ಅನ್ನು ಬೀಟ್ ಮಾಡಿ ಆಮ್ಲೆಟ್ ಮಾಡ್ತೀವಿ. ಓಕೆ ಓಕೆ, ಫಸ್ಟಿಗೆ ಆದರೆ ಎಗ್ ಬೇಕಲ್ಲ? ಓಕೆ, ಅದನ್ನು ನೀವೀಗ ಮಿಕ್ಸ್ ಮಾಡ್ಕೊಳ್ತೀರಾ? ಓಕೆ, ಎಷ್ಟು ಒಂದು 4 ತಗೊಂಡಿದ್ದೀರಾ? ಎಷ್ಟು ಬೇಕಾದ್ರೆ ಅಷ್ಟು ತಗೊಳ್ಬೋದಲ್ಲ? ಸೊ ಇದಕ್ಕೆ ಸಾಲ್ಟ್ ಹಾಕ್ತೀನಿ ಈಗ. ಓಕೆ, ಉಪ್ಪು ಹಾಕಲೇಬೇಕಲ್ಲ? ಈಗ ಆಮ್ಲೆಟ್ ಕರಿ ಏನೇ ನಾವು ಪದಾರ್ಥ ಮಾಡೋದಕ್ಕೆ ಉಪ್ಪು ಬೇಕೇ ಬೇಕು. ಚೂರು ಹಾಕ್ತೀನಿ ಯಾಕಂದರೆ ಪುನಃ. ಓಕೆ, ರುಚಿಗೆ ತಕ್ಕ ಸೊಪ್ಪು. ಓಕೆ, ಚಿಲ್ಲಿ ಪೌಡರ್ ಬೇಕು. ಚಿಲ್ಲಿ ಪೌಡರ್ ನಾವು ಅರುಣಾ ಮಸಾಲೆ ಅವರ ಎಷ್ಟು ಸ್ವಲ್ಪ ಸಾಕಾ? ಹಾಂ, ಸ್ವಲ್ಪ ಸಾಕು. ಚೂರು ಟರ್ಮರಿಕ್, ಅರಶಿನ ಪುಡಿ, ಅರುಣಾ ಮಸಾಲೆ ಅವರನ್ನು 1 ಸ್ಪೂನಾ? ಸಾಕು ಸಾಕು ಸಾಕು. ಓಕೆ, ಸೊ ಬೀಟ್ ಮಾಡ್ತೀನಿ ಈಗ. ಓಕೆ, ಎಗ್ಗಿಗೆ ಅರಶಿನ ಹಾಕಲೇಬೇಕಲ್ಲ, ಇಲ್ಲಾಂದರೆ ಸ್ಮೆಲ್ ಬರುತ್ತಲ್ಲ? ಓಕೆ, ಅಲ್ಲ ನೀವು ಏನು ಇದು ಇವಾಗ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾ ಇದ್ರಿ, ಈಗ ಈ ಥರ ಎಲ್ಲ ಹೇಳಿಕೊಡ್ತಾರಾ? ಅರಶಿನ ಹಾಕಬಾರ್ದು ಈ ಥರ ಎಲ್ಲ ಅಂದರೆ ನೀವು ಹೇಳುವಾಗಲೇ ಅಂತ ಉಂಟು, ಅದೆಲ್ಲ ಹೇಳಿಕೊಡಲ್ಲ ಹಾಗೆ ನೋ 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 ಅಂತ ಹೇಳ್ತಾ ಇದ್ರು. ಅಂದರೆ ನಾವು ಹೇಗೆ ಬೇಕು ಕೆಲವೊಂದು ಐಟಮ್ಸ್ಗೆ ಹೇಳ್ತಾರೆ ಬೇಡ ಅಂತ, ಬಟ್ ನಾವು ಚಿಕನ್ನಿಗೆಲ್ಲ ಆಲ್ಮೋಸ್ಟ್ ನಾವು ಹಾಕ್ತೇವೆ, ನಾವಾಗೆ ಹಾಕ್ತೇವೆ. ಸೊ ಇದನ್ನು ಆಮ್ಲೆಟ್ ಮಾಡುವ. ಪ್ಯಾನ್ ಬೇಕು. ಓಕೆ, ಆಯಿಲ್ ಹಾಕಬೇಕಾ? ಆಯಿಲ್ ಹಾಕಿ. ಓಕೆ, ನಾವು ನಮ್ಮ ಈ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸ್ವಲ್ಪ ಸಾಕಾ? ಓಕೆ, ನಾನು ನಾರ್ಮಲ್ ಈಗ ಆಮ್ಲೆಟ್ ಮಾಡಿದ ಥರನೇ ಮಾಡಬೇಕಲ್ಲ? ಓಕೆ, ಹೇಳಿ, ಮನೆಯಲ್ಲೆಲ್ಲ ನೀವೇ ಅಡುಗೆ ಮಾಡೋದಾ ಹೇಗೆ? ಬ್ರೇಕ್ಫಾಸ್ಟ್ ಮಾಡ್ತೀನಿ. ಸೊ ಕಾಲೇಜ್ ಕೊಂಡೋಗ್ಲಿಕ್ಕೆ ನನಗೆ ಈಸಿ ಆಗ್ತದೆ. ಟಿಫಿನಿಗೋಸ್ಕರ ಇಲ್ಲಾಂದರೆ ಅಮ್ಮ ಎಲ್ಲ ಮಾಡೋದಾ? ಲೈಕ್ ಇಡ್ಲಿ ದೋಸೆ ಎಲ್ಲ ಅಮ್ಮ ಮಾಡ್ತಾರೆ. ಅಮ್ಮನ ಜೊತೆ ಒಂದು ಕೈ ಸೇರಿಸಿ. ಸೊ ಈಗ ಹಾಕ್ತೀನಿ ಒಂದು ಸೈಡ್. ಓಕೆ,
ಸೊ ಇದು ಕಾಯುವಷ್ಟಿಗೆ ನಾವು ಮಿಕ್ಸರಲ್ಲಿ ಗ್ರೈಂಡ್ ಮಾಡಲಿಕ್ಕಿದೆ. ಓಕೆ, ಹಾಗಾದರೆ ಸ್ಲೋ ಇಡಲಾ? ಹಾಂ, ಸ್ಲೋ ಇಡಿ. ಓಕೆ, ಮಿಕ್ಸಿ ಆಲ್ರೆಡಿ ರೆಡಿಯಾಗಿದೆ. ಟೊಮ್ಯಾಟೊ. ಓಕೆ, ಒಂದು ಟೊಮೆಟೊ ಅಲ್ಲ? ಹಾಂ, 2 ಟೊಮೆಟೊ. ಗ್ರೀನ್ ಚಿಲ್ಲಿ. ಓಕೆ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ. ಚೂರು ನೀರು ಹಾಕಬೇಕು. ನೀರು ಹಾಕ್ಬೇಕಲ್ಲ? ಓಕೆ. ಸಾಕು. ಸೊ ನಾನು ಫೈನ್ ಪ್ಯೂರಿ ಮಾಡಬೇಕು. ಹಾಂ, ಜಾಸ್ತಿ ನೀರು ಬೇಡ ಅಂತ ಹೇಳುವ? ಹಾಂ, ಇಲ್ಲ. ಓಕೆ. ಸೊ ಟರ್ನ್ ಮಾಡ್ತಿದ್ದೀನಿ. ಓಕೆ, ಎರಡು ಕಡೆ ಬೇಯಿಸ್ಬೇಕಲ್ಲ? ಎರಡು ಸೈಡ್ ಕೂಡ. ನೀವು ಆಮ್ಲೆಟ್ಟು ಮಾಡುವಾಗಲೇ ಗೊತ್ತಾಗ್ತುಂಟು ಅಂದರೆ ನೀವು ಅಡುಗೆಯಲ್ಲಿ ಸ್ಪೆಷಲ್ ಅಂತ, ಯಾಕೆಂತ ಹೇಳಿದರೆ ಇಲ್ಲಾಂದರೆ ಆಮ್ಲೆಟ್ ಕರಿ ಆಗೋದು ಇದೆಲ್ಲ ಜಾಸ್ತಿ ಇರುತ್ತಲ್ಲ ಅಡುಗೆ ಮಾಡುವಾಗ. ಅದಕ್ಕೆ ಕೇಳೋದು ನೀವು ಅಡುಗೆ ಏನು ಎಕ್ಸ್ಪೆರಿಮೆಂಟ್ ಅಂತ. ಇದೊಂದು ಸರ್ತಿ. ಓಕೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಹೇಳೋವಾಗಲೇ ಗೊತ್ತಾಗ್ತುಂಟು ಅಂದರೆ ಸ್ಪೀಡ್ ಅಡುಗೆ ಮಾಡ್ತಿದ್ದೀರಲ್ಲ, ಬೇಗ ಅಂತ. ಓಕೆ, ಆಮ್ಲೆಟ್ ರೆಡಿ ಮಾಡೋದೇ ಸ್ವಲ್ಪ ಇದರಲ್ಲಿ ಕೆಲಸ ಅಲ್ಲ, ಅಂದರೆ ಕರೆಕ್ಟಾಗಿ. ನೀವೀಗ ಹೇಗೆ ಅಂದರೆ ನಿಮಗೆ ಅಡುಗೆಯಲ್ಲಿ ಹೇಗೆ ಇಂಟ್ರೆಸ್ಟ್ ಬಂತು ಈಗ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ? ಸ್ಟಾರ್ಟಿಂಗಿಂದ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತಲೇ ಹೇಳ್ತಿದ್ದೆ. ಹಾಂ. ಅಂದರೆ ಈಗ ಏನು ನೀವು 10th ಎಲ್ಲ ಮಾಡುವಾಗ ನೆಕ್ಸ್ಟ್ ಏನಾದ್ರು ಮಾಡಿದ್ರು? 10th ಅಂತಲ್ಲ, ಸ್ಟಾರ್ಟಿಂಗ್ ಮೇ ಬಿ 6 or 7 ಇಯರ್ಸ್ ಇರುವಾಗ ಯಾವುದೋ ಒಂದು ಕುಕ್ಕಿಂಗ್ ಶೋ ನೋಡಿ ಇಂಟ್ರೆಸ್ಟ್ ಇತ್ತು ಕುಕ್ಕಿಂಗಲ್ಲಿ. ಮತ್ತು ಅಮ್ಮನಿಗೆ ಹೆಲ್ಪ್ ಮಾಡೋದು ಅದು ಇದೆಲ್ಲ ಆಗ್ತಿತ್ತು ಡೈಲಿ ಕಿಚನಲ್ಲಿ. ಈಗ ಇಟ್ ವಾಸ್ ಅ ಹ್ಯಾಬಿಟ್. ಮತ್ತು ನಾನು ಫ್ಯೂಚರ್ ಏನೋ ಹೇಳುವಾಗ ನನಗೆ ಅದೇ ಮಾಡಬೇಕು, ಹೋಟೆಲ್ ಮ್ಯಾನೇಜ್ಮೆಂಟೇ ಬೇಕು. ಓಕೆ, ಈಗ ನಾರ್ಮಲ್ ಆಗಿ ಚಿಕನ್ ದಿನದಲ್ಲೇ ನೀವು ಅಡುಗೆ ಎಲ್ಲ ಮಾಡ್ತಿರುವಾಗ ಅದೇ ಇಂಟ್ರೆಸ್ಟಿಂದ ನೆಕ್ಸ್ಟ್ ಅದೇ ಮಾಡುವ ಅಂತ. ಓಕೆ, ಅದು ಒಳ್ಳೇದಲ್ಲ, ಈಗ ಒಳ್ಳೆ ಸ್ಕೋಪ್ ಕೂಡ ಉಂಟು ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲ? ಇದಾಗಿದೆ, ರೆಡಿ ಆಗಿದೆಲ್ಲ? ಓಕೆ, ಆಫ್ ಬೇಡ, ಪ್ಯಾನ್ ಇಡಲಾ? ಓಕೆ, ಕೊಡಿ. ಇದೆ ಆಯಿಲ್ ಹಾಕಬೇಕಾ? ಓಕೆ, ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಸ್ವಲ್ಪ ಸಾಕು. ಅಂದರೆ ಒಗ್ಗರಣೆ ಟೈಪಾ ಈಗ? ಓಕೆ. ಸೊ ಈಗ ಕಾಯ್ದಿದೆ ಆಯಿಲ್. ಹಾಂ, ಜೀರಾ ಹಾಕ್ತೀನಿ. ಓಕೆ, ಈಗ ಸಾಸಿವೆ ಬೇಡ, ಜೀರಿಗೆ ಸಾಕು. ಓಕೆ, ಇದಕ್ಕೆ ಆನಿಯನ್ ಹಾಕ್ತೀನಿ. ಓಕೆ, ಈರುಳ್ಳಿ. ಓಕೆ, ಮನೇಲಿ ಎಷ್ಟು ಜನ ಇದ್ದೀರಾ? ನಾನು, ಅಪ್ಪ, ಅಮ್ಮ, ಅಕ್ಕ. ಹಾಂ, ಎಲ್ಲರಿಗೆ ಈ ಥರ ಅಕ್ಕ ಕೂಡ ಏನು ಅವಳು ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲ, BCom ಸ್ಟೂಡೆಂಟ್ ಅಲ್ಲ? ಓಕೆ, ಎಷ್ಟು ವರ್ಷದ ಅದು ಹೋಟೆಲ್ ಮ್ಯಾನೇಜ್ಮೆಂಟ್? 4 years ಅಲ್ಲ? ಈಗ 4 ವರ್ಷ ಓದಬೇಕಲ್ಲ. ಈಗ ನಾರ್ಮಲಿ ಡಿಗ್ರಿ ಎಲ್ಲ 3 ವರ್ಷ, ಆಮೇಲೆ ಮಾಸ್ಟರ್ಸ್ 2 years. ಇದು 4 years ಅಲ್ಲ? ಲೈಕ್ 6 sem ಅಲ್ಲಿ ಇಂಟರ್ನ್ಶಿಪ್ ಅಂತ ಇರುತ್ತೆ. ಇಂಟರ್ನ್ಶಿಪ್ ಇರುತ್ತಲ್ಲ? ಹೇಗೆ ಇರುತ್ತೆ ಇಂಟರ್ನ್ಶಿಪ್ ಎಲ್ಲ? ಇಂಟರ್ನ್ಶಿಪ್ ಅಲ್ಲಿ ಮೇ ಬಿ ಲೈಕ್ ಹೋದವರೆಲ್ಲ 12 hours ವರ್ಕ್ ಇತ್ತು. ಬೇರೆ ಹೋಟೆಲ್ಗೆ ಹೋಗ್ಲಿಕ್ಕೆ 5 ಸ್ಟಾರ್ ಹೋಟೆಲ್ ಅಲ್ಲಿ. ಇದನ್ನು ಹಾಕ್ತೀನಿ, ಗ್ರೈಂಡ್ ಮಾಡಿ. ಓಕೆ, ಅಂದರೆ ಜೀರಿಗೆ ಮತ್ತು ಆನಿಯನ್ ಎರಡು ಸಾಕಲ್ಲ? ನೀರು ಹಾಕ್ತೀನಿ. ಹಾಂ, ನೀರು ಹಾಕಬೇಕಾ ಇನ್ನು? ಬೇಡ, ಸಾಕಲ್ಲ? ಅದೇ ಇದು ಚೂರು ಬಾಯ್ಲ್ ಆಗುವಾಗ ಆಮ್ಲೆಟ್ ಕಟ್ ಮಾಡ್ತಾರೆ. ಓಕೆ, ಅದೇ ನೀವು ಹೇಳ್ತಿದ್ರಿ ಈಗ ಏನು 6 monthಗೆ ನಿಮ್ಮನ್ನು ಹೋಟೆಲ್ ಮ್ಯಾನೇಜ್ಮೆಂಟ್ಗೆ ಬಿಡ್ತಾರೆ. ಹೇಗೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅದರಲ್ಲಿ?
ಸ್ಟಾರ್ಟಿಂಗ್ ಚೂರು ಕಷ್ಟ ಆಗಿತ್ತು. ಅಂದರೆ ಅಲ್ಲಿ ವರ್ಕರ್ಸ್ ಜೊತೆ ಕಷ್ಟ ಅಥವಾ ನಿಮಗೆ ವರ್ಕ್ ಮಾಡ್ಲಿಕ್ಕೆ ಕಷ್ಟ ಅಂತ? ನನಗೆ ಇಂಟರ್ನ್ಶಿಪ್ ಹೋಗಲಿಲ್ಲ, ಇನ್ನೂ ಹೋಗ್ಬೇಕು. ನಿಮಗೆ ಇನ್ನೂ ಹೋಗ್ಬೇಕು? ನಾನು ಇನ್ನು ಹೋಗಬೇಕು, ಬಟ್ ಹೋದವರೆಲ್ಲ ಹೇಳ್ತಿದ್ರು ಹಾಗೆ. ಅಂದರೆ ಅಲ್ಲಿ ವರ್ಕ್ ಅಂದರೆ ನಿಮಗೆ ಕೂಡ ಈ ಥರ ಅಡಿಗೆ ಮಾಡಲಿಕ್ಕೆ ಬಿಡ್ತಾರೆ. ನೈಫಲ್ಲಿ ಕಟ್ ಮಾಡ್ತೀನಿ. ಓಕೆ, ನೈಫ್ ಕೂಡ ರೆಡಿ ಆಗಿದೆ. ಆಮ್ಲೆಟ್ ಮಾಡಿ ಆ ಥರ ಮಾಡಿದರೆ ಓಕೆ, ಆ ಥರ ಮಾಡಿದರೆ ಮಸಾಲೆ ಹಾಕಿದರೆ ನಮ್ಮದು ಡಿಫ್ರೆಂಟ್ ಆಗಿರ್ತದೆ. ಓಕೆ, ನಾರ್ಮಲ್ ನಾವೀಗ ಆಮ್ಲೆಟ್ ತಿನ್ನೋದಕ್ಕಿಂತ ಈ ಥರ ಮಾಡಿ ಸ್ಪೆಷಲ್ ಇರುತ್ತಲ್ಲ ಅದೇ. ಈ ಆಮ್ಲೆಟ್ಗೆ ಸಹ ಅಷ್ಟೇ, ಬೇಕಾದರೆ ಲೈಕ್ ಆನಿಯನ್ ಮಾಡುವಾಗ ಹಾಕ್ಬೋದು. ಹೌದು, ಅಲ್ಲ ನಾರ್ಮಲ್ ಆಗಿ ಆನಿಯನ್ ಹಾಕ್ತಾರೆ, ಆದರೆ ಈ ಥರ ಮಸಾಲೆ ಮಾಡಿ ಹಾಕೋದು ಸ್ವಲ್ಪ ಕಮ್ಮಿ. ಅಂದರೆ ಈಗ ಟೊಮೆಟೊ ಎಲ್ಲ ಹಾಕಿ ಮಸಾಲೆ ಮಾಡೋದು. ಇದು ನೀವೇ ಅಂದರೆ ಒಂದು ಐಡಿಯಾಸಲ್ಲಿ ಮಾಡಿದ್ದ ಅಥವಾ ಹೇಗೆ, ಮನೇಲಿ ಯಾರಾದರೂ ಹೇಳ್ಕೊಡಿದ ಆ ಥರ? ಅಮ್ಮ ಒಂದು ಲೈಕ್ ಮುಂಚೆ ಮಾಡ್ತಿದ್ರು, ಅದಕ್ಕೆ ಚೂರು ವೇರಿಯೇಷನ್ ಎಕ್ಸ್ಪೆರಿಮೆಂಟ್. ಅದಕ್ಕೆ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲೆ. ಚಿಲ್ಲಿ ಪೌಡರ್ ಹಾಕಬೇಕಾ? ಓಕೆ, ಚಿಲ್ಲಿ ಪೌಡರ್ ಆಲ್ರೆಡಿ ಹಾಕಿದ್ದೇವೆ, ಇವಾಗ ಸ್ವಲ್ಪ ಬೇಕು ಅಂತಲ್ಲ. ನಾವು ಅರುಣ ಮಸಾಲೆಯವರ ಗರಂ ಮಸಾಲೆ ಹಾಕ್ತಿದ್ವಿ. ಗರಂ ಮಸಾಲೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಕೂಡ, ಸ್ಮೆಲ್ ಕೂಡ ಒಳ್ಳೆ ಇರುತ್ತಲ್ಲ. ಸಾಕಾ? ಕಸ್ತೂರಿ ಮೇಥಿ ಹಾಕ್ತೀವಿ. ಕಸ್ತೂರಿ ಮೇಥಿ. ಕಸ್ತೂರಿ ಮೇಥಿ. ಕ್ರೀಮ್ ಹಾಕ್ತೀವಿ ಈಗ. ಓಕೆ, ಏನು ಕ್ರೀಮ್ ಹಾಕ್ತಿದ್ರು ಅದು? ಫ್ರೆಶ್ ಕ್ರೀಮ್. 2 ಸ್ಪೂನ್ಸ್. ಓಕೆ, ಸ್ವಲ್ಪ ಗಸಿ ಟೈಪ್ ಬರುತ್ತಲ್ಲ, ಊಟಕ್ಕೆಲ್ಲ ಒಳ್ಳೇದಲ್ಲ? ಊಟಕ್ಕೆ ಚಪಾತಿ. ಸೊ ಈಗ ಎಗ್ ಹಾಕ್ತೀನಿ. ಓಕೆ, ಈಗ ಓಕೆ ಸರ್, ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಓಕೆ, ಉಪ್ಪು ಆಲ್ರೆಡಿ ನಾವು ಹಾಕಿದ್ದೇವೆ. ಓಕೆ, ಅಡಿಗೆಯ ಪಾಕ ನೋಡಿ ಉಪ್ಪು ಹಾಕೋದಲ್ಲ? ಓಕೆ, ಈಗ ಎಗ್. ಓಕೆ, ಈಗ ಫೈನಲ್ ಆಗಿ ಎಗ್ ಹಾಕ್ತಾ ಇದ್ರಲ್ಲ. ಸಾಧಾರಣ ಎಗ್ ಆಮ್ಲೆಟ್ ಕರಿ ರೆಡಿ ಆಗಿದೆ ಅಂತ ಹೇಳ್ಬೋದಲ್ಲ? ಸ್ವಲ್ಪ ಓಕೆ, ಇದು ಲೈಕ್ ನೂಡಲ್ಸ್ ಅನ್ನ ಹೇಳ್ಬೋದು ನಾವು ಇದನ್ನು. ಎಗ್ ಮಕ್ಕಳಿಗೆ ಎಗ್ ನೂಡಲ್ಸ್ ಅಂತ ಹೇಳಿ ಸಹ ಎಗ್ ನೂಡಲ್ಸ್ ಕೂಡ ಹೇಳ್ಬೋದಲ್ಲ? ಅದೇ ನಾನು ಆವಾಗಲೇ ನೀವು ಕಟ್ ಮಾಡುವಾಗ ಹಾಗೆ ಅನ್ಕೊಂಡೆ, ಅಂದರೆ ನೂಡಲ್ಸ್ ಟೈಪ್ ಬರುತ್ತೆ. ಈಗ ನಾರ್ಮಲ್ ಎಗ್ ಸ್ಟ್ರಿಪ್ಸ್ ಕಟ್ ಮಾಡಿದ್ರೆ ಅದೇ. ಸೊ ಆಯ್ತು ಈಗ. ಓಕೆ, ರೆಡಿ ಆಯ್ತಲ್ಲ, ಎಗ್ ಆಮ್ಲೆಟ್ ಕರಿ ರೆಡಿ ಆಗ್ತಾ ಉಂಟು. ಸರ್ವ್ ಆಫ್ ಮಾಡಲಾ? ಓಕೆ, ಈಗ ಸರ್ವ್ ಮಾಡುವ ಟೈಮ್ ಅಲ್ಲ. ಮೇಲೆ ಕ್ರೀಮ್ ಹಾಕ್ತೀನಿ ಈಗ. ಓಕೆ, ಗಾರ್ನಿಶ್ಗೆ ಕ್ರೀಮ್ ಹಾಕ್ತೀರಲ್ಲ? ಎಗ್ ಆಮ್ಲೆಟ್ ಕರಿ ರೆಡಿ ಆಗಿದೆ. ಓಕೆ, ಥ್ಯಾಂಕ್ ಯು ಧನ್ಯ. ಅಂದರೆ ಸಗದಾಗಿ ಬಂದಿದೆ. ಏನು ನಾವು ನಾರ್ಮಲ್ ಆಮ್ಲೆಟ್ ಆ ಥರ ಮಾಡೋದಕ್ಕಿಂತ ಈ ಥರ ಮಾಡಿ ಸ್ಪೆಷಲಾಗಿ ಕರಿ ಮಾಡಿ ತಿಂದರೆ ಚೆನ್ನಾಗಿರುತ್ತೆ. ಅದರಲ್ಲೂ ನೀವು ಹೇಳಬೇಕು ಅಂತಿಲ್ಲ, ಅಡಿಗೆಯವರು ಅಡಿಗೆನ ಕಲಿತಾ ಇದ್ದೀರಾ, ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಎಸ್, ಧನ್ಯ ಅವರು ಎಗ್ ಆಮ್ಲೆಟ್ ಕರಿಯನ್ನು ರೆಡಿ ಮಾಡಿ ನನ್ನ ಜೊತೆ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಆಮ್ಲೆಟ್ ಕರಿ ತಯಾರಿಸೋ ವಿಧಾನ: ಮೊದಲಿಗೆ ಮೊಟ್ಟೆಯನ್ನು ಒಡೆದು ರುಚಿಗೆ ತಕ್ಕಷ್ಟು ಉಪ್ಪು, ಅರುಣ ಮೆಣಸಿನ ಪುಡಿ, ಅರಶಿನ ಪುಡಿ ಹಾಕಿ ಕಲಸಿಕೊಳ್ಳಿ. ನಂತರ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಮೊಟ್ಟೆಯ ಮಿಶ್ರಣವನ್ನು ಹುಯ್ದು ಆಮ್ಲೆಟ್ ತಯಾರಿಸಿಕೊಳ್ಳಿ. ಇನ್ನೊಂದೆಡೆ 1 ಟೊಮ್ಯಾಟೊ, ಹಸಿಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಜೀರಿಗೆ ಸಿಡಿಸಿ ಹೆಚ್ಚಿದ ಈರುಳ್ಳಿ ಹಾಕಿ ಹುರಿಯಿರಿ. ಬಳಿಕ ರುಬ್ಬಿದ ಮಸಾಲೆ, ಸ್ವಲ್ಪ ನೀರು ಹಾಕಿ ಕುದಿಸಿ. ಕುದಿ ಬಂದ ನಂತರ ಅರುಣ ಮೆಣಸಿನ ಪುಡಿ, ಗರಂ ಮಸಾಲಾ ಪುಡಿ, ಕಸೂರಿ ಮೇಥಿ, ಫ್ರೆಶ್ ಕ್ರೀಮ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿದು ಬೇಯಿಸಿಕೊಳ್ಳಿ. ಆ ಬಳಿಕ
ತುಂಡು ಮಾಡಿದ ಆಮ್ಲೆಟ್ ಸೇರಿಸಿ ಚೆನ್ನಾಗಿ ಬೆರೆಸಿ 1-2 ನಿಮಿಷ ಬೇಯಿಸಿ. ಈಗ ರುಚಿಕರವಾದ ಎಗ್ ಆಮ್ಲೆಟ್ ಕರಿ ಸವಿಯಲು ಸಿದ್ಧ. ಎಗ್ ಆಮ್ಲೆಟ್ ಕರಿಯನ್ನು ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರ್ಣವ್ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತುರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲೈಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರಾಯಣ್ಸ್ ಅವರ್ ಡೈಲಿ ಬ್ರೆಡ್ ಅವರ್ ಡೈಲಿ ಫುಡ್. ಆವಾಗಲೇ ಧನ್ಯ ಅವರು ಎಗ್ ಆಮ್ಲೆಟ್ ಕರಿಯನ್ನು ಮಾಡಿಕೊಟ್ಟಿದ್ರು. ಇವಾಗ ಎಗ್ ಆಮ್ಲೆಟ್ ಕರಿಗೆ ಏನೋ ಇನ್ನೊಂದು ಡಿಶ್ ಮಾಡ್ತಾನೆ ಅಂತ ಹೇಳಿದರು. ಏನು ಅಂತ ನನಗೆ ಹೇಳಿಲ್ಲ, ಏನು ಅಂತ ಅವ್ರ ಜೊತೆ ಕೇಳುವಾಗ. ನನ್ಯವರೇ, ಆವಾಗಲೇ ಎಗ್ ಆಮ್ಲೆಟ್ ಕರಿ ಹೇಳಿದ್ರು, ಅದಕ್ಕೆ ಅದರ ಜೊತೆಗೆ ತಿನ್ನೋಕೆ ಇನ್ನೊಂದು ಏನೋ ಹೇಳ್ಕೊಡ್ತಾನೆ ಅಂತ ಹೇಳಿದ್ರು. ಏನಂತ ಹೇಳಿ? ಆನಿಯನ್ ಪರೋಟ. ಆನಿಯನ್ ಪರೋಟನಾ? ನಾರ್ಮಲ್ ಪರೋಟ ಅಲ್ಲ, ಆನಿಯನ್ ಪರೋಟ. ಓಕೆ, ಆನಿಯನ್ ಪರೋಟ ಈಗ ಮಾಡ್ತಿದ್ದಾರಲ್ಲ, ಏನು ಬೇಕು ಅದಕ್ಕೆ? ಫಸ್ಟ್ ಮಿಕ್ಸಿಂಗ್ ಬೇಕು. ಫಸ್ಟ್ ಚಪಾತಿ ಹೇಗೆ ನಾವು ಡೋ ಮಾಡ್ತಾ ಅದೇ ಥರ. ಓಕೆ, ಗೋಧಿ ಹಿಟ್ಟು. ಓಕೆ, ಗೋಧಿ ಹಿಟ್ಟು ಮಿಕ್ಸ್ ಮಾಡಬೇಕಲ್ಲ. 1 ಕಪ್ ಗೋಧಿ ಹಿಟ್ಟು. 1 ಕಪ್ ಗೋಧಿ ಹಿಟ್ಟು. ಮೈದಾದಲ್ಲಿ ಮಾಡ್ಬೋದಾ? ಮಾಡ್ಬೋದು, ಬಟ್ ಹೆಲ್ತ್ ಅದನ್ನು ನೋಡಿ ನೀವು ಗೋಧಿ ತಗೊಂಡಿದ್ದೀರಲ್ಲ. ಸಾಲ್ಟ್ ಹಾಕ್ತೀನಿ. ಸಾಲ್ಟ್ ಓಕೆ. ನೀರು ಬೇಕಲ್ಲ. ಸಾಕ? ಇದು ಹೇಗೆ ಐಡಿಯಾ ಬಂತು ನಿಮಗೆ? ಅಂದರೆ ಈಗ ಪರೋಟಕ್ಕೆ ಆನಿಯನ್ ಹಾಕುವ ಅಂತ, ಆನಿಯನ್ ಪರೋಟ ಮಾಡುವ ಅಂತ. ನಾರ್ಮಲ್ ಆಗಿ ಆಲೂ ಪರಾಟ, ವೆಜಿಟೇಬಲ್ಸ್ ಪರಾಟ ನಾರ್ಮಲ್ ಮಾಡ್ತೇವೆ. ಇದನ್ನ ಒಂಚೂರು ಡಿಫ್ರೆಂಟ್ ಟೈಪ್ ಆಗಿ ಮಾಡುವ ಅಂತ ಆನಿಯನ್ ಹಾಕಿ. ಓಕೆ, ಮನೆಯಲ್ಲೆಲ್ಲ ಟ್ರೈ ಮಾಡಿದ್ರಾ? ಚೆನ್ನಾಗಿ ಬಂದಿದೆ. ಓಕೆ, ಆಯಿಲ್ ಬೇಕು. ಆಯಿಲ್ ಬೇಕಾ? ಓಕೆ, ನಾವು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸ್ವಲ್ಪ ಸಾಕಾ? ಹಾಂ, ಸಾಕು. ನೀವು ಮಿಕ್ಸಿಂಗಿಗೆ ಹಾಕಿಲ್ಲ ಆನಿಯನ್, ಅಂದರೆ ಹೇಗೆ ಹಾಕ್ತೀರಾ? ಸ್ಟಫಿಂಗ್ ಮಾಡುವಾಗ ಹಾಕ್ತೀರಲ್ಲ. ಆಯ್ತು, ಸೈಡಲ್ಲಿ ಇರ್ತೇನೆ. ಓಕೆ, ನೆಕ್ಸ್ಟ್ ಸ್ಟಫಿಂಗ್ ಮಾಡಲಿಕ್ಕೆ. ಓಕೆ, ಈಗ ಸ್ಟಫಿಂಗ್ ಮಾಡುವ ಮಿಕ್ಸಿಂಗ್ ಬೌಲ್. ಓಕೆ, ಆನಿಯನ್ ಅಲ್ಲ, ಆನಿಯನ್ ಪರೋಟಕ್ಕೆ ಆನಿಯನ್ ಬೇಕು. ಓಕೆ, ಗ್ರೀನ್ ಚಿಲ್ಲಿ. ಓಕೆ. ಅಂದರೆ ಪರೋಟಕ್ಕೂ ಕೂಡ ಚಿಲ್ಲಿ ಹಾಕ್ತೀರಾ? ಅಂದರೆ ಸ್ವಲ್ಪ ಖಾರ ಬರಲಿ ಅಂತ. ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಓಕೆ. ಉಪ್ಪು ಸ್ವಲ್ಪ. ಓಕೆ, ಆಲ್ರೆಡಿ ಅದಕ್ಕೆ ಉಪ್ಪು. ಇದು ಜೀರಾ ಮತ್ತು ಕ್ಯೂಮಿನ್, ಜೀರಾ ಮತ್ತು ಧನಿಯಾದನ್ನು ಫ್ರೈ ಮಾಡಿ ಕ್ರಶ್ ಮಾಡಿದೆ. ಕ್ರಶ್ ಮಾಡಿ ಪೌಡರ್ ಮಾಡಿ. ಓಕೆ, ಜೀರಾ ಮತ್ತು ಧನಿಯಾ ಅಲ್ಲ? ಮಿಕ್ಸ್ ಮಾಡ್ತೀನಿ. ಓಕೆ, ಅಂದರೆ ಈ ಪರೋಟವನ್ನು ಹಾಗೆ ತಿನ್ಬೋದಲ್ಲ? ಈಗ ತಿನ್ಬೋದು, ಹೌದು, ಯಾಕಂದ್ರೆ ಆನಿಯನ್ ಇದೆ, ಚಿಲ್ಲೀಸ್ ಇದೆ. ಇದಾಗಿದೆ. ಈಗ ನಾನು ಚಪಾತಿ. ಓಕೆ, ಹಾಗಾದ್ರೆ ನಾನು ಈಗ ತವ ಇಡಬೇಕಾ? ಅಲ್ಲ, ಅದು ರೌಂಡ್ ಮಾಡ್ಬೇಕಲ್ಲ. ಓಕೆ, ಈಗ ಫಸ್ಟ್ ಅದನ್ನು ರೋಲ್ ಮಾಡಬೇಕು ತುಂಬ ತೆಳುವಾಗಿ. ಓಕೆ, ಸೊ ತವ ಇಟ್ಬಿಡುವ ನಾವು. ಓಕೆ, ನೀವು ಅದನ್ನು ರೋಲ್ ಮಾಡುವಾಗ ನಾನು ತವ ಇಡಬೇಕಲ್ಲ. ಸುಮ್ಮನೆ ಕೂತ್ಕೊಂಡು ನೋಡಬೇಡ ಅಂತೇಳಿ ನನಗೆ ಕೂಡ ನೀವು ವರ್ಕ್ ಹೇಳ್ತಾ ಇದೆ. ಈಗ ಲೈಟ್ ಇಡಲ? ಆಮೇಲೆ ನಿಮ್ಮ ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಈ ಥರ ಲಟ್ಟಣಿಗೆಲ್ಲ ಉಂಟಾ? ಆ ಥರ ಫಸ್ಟ್ ಕ್ಲಾಸಲ್ಲಿ ಇತ್ತು ನಮಗೆ ಮಾಡಲಿಕ್ಕೆ. ಚಪಾತಿ ಮಾಡಿ ವೆಜಿಟೇಬಲ್ಸ್ ಅನ್ನು ಕೊಡ್ತಿದ್ರು, ನಾವೇ ಕರಿ ಮಾಡಲಿಕ್ಕೆ. ಇದಕ್ಕೆ ಆಯಿಲ್ ಹಾಕಬೇಕು. ಇದಕ್ಕೆ ಓಕೆ, ಸಾಕ? ಸ್ವಲ್ಪ ಇದಕ್ಕೆ ಆಯಿಲ್ ಮಾಡಬೇಕು. ಬೇಡ, ಫಸ್ಟ್ ಇದನ್ನೇ ಹಾಕ್ತೀನಿ. ಓಕೆ, ಹಂಗೆ ನೀವು ಏನು ಮಾಡ್ತಾ ಇದ್ದೀರ ಅಂತೇಳಿ ನಾನು ನೋಡ್ತಾ, ಈಗ ಆನಿಯನ್ ಹೇಗೆ ಹಾಕ್ತಿದ್ದೀರ ಅಂತ ನೋಡ್ತಾ ಇದ್ದೀನಿ ನಾನು. ಆನಿಯನ್ ಹಾಕಿ ವಾಪಸ್ ಅದರ ರೋಲ್ ಮಾಡಲಿಕ್ಕೆ ಜಸ್ಟ್ ಫೋಲ್ಡ್ ಮಾಡಲಿಕ್ಕೆ. ಓಕೆ, ಓಕೆ. ಈಗ ಫೋಲ್ಡ್ ಮಾಡ್ತೇನೆ. ಫೋಲ್ಡ್ ಮಾಡೋದಲ್ಲ? ಓಹೋ, ಫೋಲ್ಡ್ ಮಾಡಿ ನೆಕ್ಸ್ಟ್ ರೋಲ್ ಮಾಡ್ಲಿಕ್ಕೆ ಉಂಟಲ್ಲ? ಇಲ್ಲ, ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು. ಚೂರಿಗೆ ಆಯಿಲ್ ಹಾಕಬೇಕು ಇದಕ್ಕೆ. ಓಕೆ,
ಪರೋಟ ಮಾಡಿ ಅದರ ಮೇಲೆ ಆನಿಯನ್ ಹಾಕಿ ಈ ಥರ ಫೋಲ್ಡ್ ಮಾಡಬೇಕಲ್ಲ ನಾರ್ಮಲಿಗಿಂತ. ಹಾಂ. ಸೊ ಈಗ ಫ್ರೈ ಮಾಡ್ಲಿಕ್ಕೆ ಹಾಕ್ತೀನಿ. ಓಕೆ. ಇದು ಸ್ಟವ್ ಜಾಸ್ತಿ ಇಲ್ಲ? ಹಾಂ, ಮೀಡಿಯಮಲ್ಲಿದೆ, ಯಾಕಂದರೆ ಇನ್ನೊಂದು ಮಾಡುವಾಗ. ಓಕೆ. ಇದಕ್ಕೆ ಆಯಿಲ್ ಹಾಕ್ಲಿಕ್ಕಿಲ್ಲ ಅಂತ ಹೇಳೋದನ್ನ ಇವಾಗ? ಹಾಂ, ಉಂಟು ಚೂರು ಫ್ರೈ ಆದಮೇಲೆ ಹಾಕಬೇಕು ಅಂತ. ಈಗ ಆಯಿಲ್ ಹಾಕ್ತೀನಿ ಚೂರು. ಓಕೆ. ಇದು ಲೋ ಇದರಲ್ಲಿ ಬೇಯಬೇಕಲ್ಲ? ಮೀಡಿಯಂ, ಹೌದು, ಮೀಡಿಯಂ ಫ್ಲೇಮಲ್ಲಿ ಬೆಂದರೆ ಅಂದರೆ ಚಪಾತಿ ದಪ್ಪ ಇರುವ ಕಾರಣ. ಹಾಂ, ಹೌದು. ಓಕೆ, ಇದು ಈಗ ರೆಡಿ ಆಗಿದೆ ಅಂತಲ್ಲ? ತೆಗಿಬೇಕಾದ್ರೆ ಈಗ ಸಿನನ್ ಹಾಕ್ತೀನಿ ಈಗ. ಓಕೆ. ನಾರ್ಮಲ್ ಚಪಾತಿ ಮಾಡೋದಕ್ಕಿಂತ ಸ್ವಲ್ಪ ಟಫ್ ಇದೆ ಅಲ್ಲ? ಆಯಿಲ್ ಹಾಕ್ತೀನಿ ಈಗ. ಓಕೆ. ಜಾಸ್ತಿ ಬೆಂಕಿಯನ್ನು ಮಾಡಿದರೆ ಸ್ವಲ್ಪ ಬೇಯೋದು ಕಮ್ಮಿ ಇರ್ಬೋದಲ್ಲ? ಓಕೆ. ಸೊ ಮೀಡಿಯಂ ಫ್ಲೇಮಲ್ಲಿ. ಹೌದು. ಇದಕ್ಕೆ ಗೀ ಆರ್ ಬಟರ್ ಹಾಕಿದ್ರು ಚೆನ್ನಾಗಿ ಲೈಕ್ ನಾವು ರೋಲ್ ಮಾಡುವಾಗ ಆಯಿಲ್ ಹಾಕಿದ್ದೇವೆ, ಅದರ ಬದಲು ಬಟರ್ ಹಾಕಬೇಕು. ಬಟರ್ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೂಡ ಟೇಸ್ಟ್ ಚೆನ್ನಾಗಿ. ಆನಿಯನ್ ನೋಡುವಲ್ಲಿ ಸ್ವಲ್ಪ ಹಸಿ ಫ್ಲೇವರ್ ಬರುತ್ತೆ. ಹಾಂ, ಇಲ್ಲ ಅಷ್ಟು ಬರಲ್ಲ, ಯಾಕಂದರೆ ಹೀಟಲ್ಲಿ ಆಲ್ಮೋಸ್ಟ್ ಬೆಂದಿರ್ತದೆ. ಆನಿಯನ್ ಚಪಾತಿ ಮಾಡಲಿಕ್ಕೆ ಸ್ವಲ್ಪ ಏನು ತಾಳ್ಮೆ ಬೇಕಲ್ಲ? ನಾವು ನಾರ್ಮಲ್ ಚಪಾತಿ ಮಾಡಿದಾಗೆ ಬೇಗ ಆಗಲ್ಲ. ತಾಳ್ಮೆ ಇದ್ದಷ್ಟು ನಾವು ಟೇಸ್ಟ್ ಜಾಸ್ತಿ ತಿನ್ಬೋದು ಅಂತ ಹೇಳ್ಬೋದು. ಆಗಿದಲ್ಲ? ಆಫ್ ಮಾಡಿ. ಇವಾಗ ಸರ್ವ್ ಮಾಡುವ ಕಾರ್ಯಕ್ರಮ. ಸರ್ವ್ ಮಾಡೋಕೆ ಮುಂಚೆ ಅದನ್ನೇನು ಇದು ಕಟ್ ಮಾಡಿ ಸರ್. ನೋಡ್ಬೋದು ಈಗ ಲೇಯರ್ಸ್ ತರ. ಹೌದು, ಚೆನ್ನಾಗಿ ಬಂದಿದೆ. ಅಂದರೆ ಲೇಯರ್ ಕೂಡ ಆಗಿದೆ ಒಳಗಡೆ ಎಲ್ಲ. ಸಿಗಾಗಿದೆ. ಓಕೆ, ಇವಾಗ ಆನಿಯನ್ ಪರೋಟ ರೆಡಿ ಆಗಿದೆ. ಟೇಸ್ಟ್ ಮಾಡಿ ನೋಡಬೇಕಲ್ಲ? ಓಕೆ, ನಾನು ಅಂದ್ಕೊಂಡೆ ಈಗ ನಾರ್ಮಲಿಗೆ ಈಗ ಆನಿಯನ್ ದೋಸೆ ಅದೆಲ್ಲ ಇರುತ್ತಲ್ಲ, ಆ ಥರನೇ ಮಾಡ್ತೀರಾ ಅಂತ ಅಂದ್ಕೊಂಡೆ. ನಾನು ಇವಾಗ ಗೊತ್ತಾಗ್ತದೆ ನೀವೇನು ಸ್ಟಡಿ ಮಾಡ್ತಾ ಇದ್ದೀರಾ ಅಂತ. ಅಂದರೆ ಡಿಫ್ರೆಂಟಾಗಿ ಮಾಡಿದೆ. ಥ್ಯಾಂಕ್ ಯು ಮ್ಯಾಮ್, ಚೆನ್ನಾಗಿದೆ. ಓಕೆ, ಧನ್ಯ ಅವರು ಆನಿಯನ್ ಪರೋಟ ಮಾಡಿದರೆ ಸಾಕಾಗಿ ಬಂದಿದೆ. ನಾನೀಗ ನಾರ್ಮಲ್ ಆನಿಯನ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಎಲ್ಲ ತಟ್ಟಿ ಕೊಡ್ತಾರೆ ಅಂತ ಅಂದ್ಕೊಂಡೆ. ಇದು ನೋಡಿದರೆ ಡಿಫ್ರೆಂಟ್ ಆಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಆದರೆ ನಾನು ಇದನ್ನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಆನಿಯನ್ ಪರೋಟ ತಯಾರಿಸೋ ವಿಧಾನ. ಮೊದಲಿಗೆ 1 ಕಪ್ ಗೋಧಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಕಲಸಿ ನಾದಿಕೊಳ್ಳಿ. ಮೇಲಿನಿಂದ ಸ್ವಲ್ಪ ಎಣ್ಣೆ ಹಾಕಿ 5 ರಿಂದ 10 ನಿಮಿಷ ನೆನೆಯಲು ಇಡಿ. ಇನ್ನೊಂದೆಡೆ ಹೆಚ್ಚಿದ ಈರುಳ್ಳಿಗೆ ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹುರಿದ ಧನಿಯಾ ಪುಡಿ ಹಾಗೂ ಜೀರಿಗೆ ಪುಡಿ ಹಾಕಿ ಬೆರೆಸಿಕೊಳ್ಳಿ. ಆನಂತರ ಗೋಧಿ ಅಂಟನ್ನು ಲಟ್ಟಿಸಿ ಹೂರಣ ತುಂಬಿ 4 ಭಾಗದಲ್ಲಿ ಮಡಚಿಕೊಂಡು ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಈಗ ತಯಾರ್ ಬಿಸಿಯಾದ ಆನಿಯನ್ ಪರೋಟ. ಓಕೆ, ಧನ್ಯವಾದ. ಈಗ 2 ಡಿಶ್ ಕೂಡ ರೆಡಿ ಆಗಿದೆ. ನಾವೀಗ ಯಾವುದನ್ನು ಟೇಸ್ಟ್ ನೋಡುವ? ಫಸ್ಟ್ ಒನ್ ಎಗ್ ಕರಿ. ಎಗ್ ಕರಿ ಅಲ್ಲ? ಎಗ್ ಆಮ್ಲೆಟ್ ಕರಿ ಅಲ್ಲ? ಓಕೆ, ತಗೊಳ್ಳಿ. ಎಗ್ ಆಮ್ಲೆಟ್ ಕರಿ ಅಂತ ಹೇಳಿದರೆ, ಈಗ ನೀವು ಅದನ್ನು ಸ್ವಲ್ಪ ನೂಡಲ್ಸ್ ಥರ ಕಟ್ ಮಾಡಿದ್ದೀರಲ್ಲ, ಚೆನ್ನಾಗಿ ಬಂದಿದೆ. ಅಂದರೆ ಈಗ ನಾರ್ಮಲ್ ಆಗಿ ನಾವು ಈಗ ಏನು ಎಗ್ಗಿದ್ದು ಏನು ಸಾಂಬಾರು ತಿಂತೀವೋ ಅಥವಾ ಏನು ಡಿಶ್ ಮಾಡ್ತೀವೋ ಈ ಥರ ಕರಿ ಮಾಡಿದ್ರೆ ಸಾಕಾಗಿದೆ. ಟೇಸ್ಟ್ ಕೂಡ ಹಾಗೆ ಆಗಿದೆ. ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಬಂದಿದೆ. ಅದು ಯಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಎಲ್ಲ ಹಾಕ್ಕೊಳ್ಬೋದಲ್ಲ, ಚೆನ್ನಾಗಿ ಬಂದಿದೆ. ಇದು ಚಪಾತಿ ಜೊತೆ ಎಲ್ಲ ತಿನ್ಬೋದಲ್ಲ? ಓಕೆ, ನಾವು ಈ ಚಪಾತಿ ಜೊತೆ ಹಾಗೆ ತಿನ್ನುವ, ಯಾಕಂತ ಹೇಳಿದರೆ ನೀವು ಇದು ಸ್ಪೆಷಲ್ ಆಗಿ ಮಾಡಿದ್ರಲ್ಲ. ಓಕೆ, ಹಾಗಾದ್ರೆ ಈಗ ಚಪಾತಿ ನೋಡುವಲ್ಲ. ಇದು ಆನಿಯನ್ ಚಪಾತಿ ಅಲ್ಲ? ಓಕೆ, ತಗೊಳ್ಳಿ.
ಓಕೆ, ಆನಿಯನ್ ಚಪಾತಿ ಅಲ್ಲ, ಆನಿಯನ್ ಪರೋಟ. ಪರೋಟ ಅಲ್ಲ. ನೀವು ಹೇಳಬೇಕಲ್ಲ, ನೀವು ನಾನು ಹೇಳುವಾಗ ಸೈಲೆಂಟ್ ಕೂತ್ರಿ. ಹೌದೌದು. ಓಕೆ, ಆನಿಯನ್ ಪರೋಟ ಟೇಸ್ಟ್ ನೋಡುವ. ಕರಡಾಗಿ ಬಂದಿದೆ. ನಾನು ಅಂದ್ಕೊಂಡೆ ಎಲ್ಲಾದರೂ ನೋಡುವಲ್ಲಿ ಸ್ವಲ್ಪ ಬೆಂದಿರ್ಬೋದಾ ಇಲ್ವಾ ಅಂತ, ಸ್ವಲ್ಪ ಡೌಟ್ ಬಂತು. ಚೆನ್ನಾಗಿ ಬಂದಿದೆ. ಅಂದರೆ ಈಗ ಪರೋಟ ನಾರ್ಮಲ್ ಹೇಗೆ ಲೇಯರ್ ಥರ ಇದೆ, ಅದೇ ಥರ ಆನಿಯನ್ ಲೇಯರ್ ಇದೆಲ್ಲ. ಸಖತ್ತಾಗಿದೆ. ಥ್ಯಾಂಕ್ ಯು, ಧನ್ಯವಾದ. ಅಂದರೆ 2 ಡಿಶ್ ಕೂಡ ಹೇಗೆ ಅನ್ನಿಸ್ತು? ಚೆನ್ನಾಗಿ ಅನಿಸ್ತಾ? ನಾರ್ಮಲಾಗಿ ನೀವು ಫುಡ್ ಇದ್ದೇ ಎಲ್ಲ ಎಕ್ಸ್ಪೀರಿಮೆಂಟ್ ಮಾಡ್ತಾಯಿದ್ದೀರಾ, ಇವತ್ತು ಕೂಡ 2 ಡಿಶ್ ಮಾಡಿದರೆ ಥ್ಯಾಂಕ್ ಯು. ಓಕೆ, ನಾವು ಏನೇ ಅಡುಗೆ ಮಾಡಿದ್ರು ಆಯಿಲ್ ಬೇಕೇ ಬೇಕಲ್ಲ, ಹಾಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ಹಾಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ಧನ್ಯ ಅವರು 2 ಡಿಶ್, ಒಂದು ಎಗ್ ಆಮ್ಲೆಟ್ ಕರಿ, ಹಾಗೆ ಇನ್ನೊಂದು ಆನಿಯನ್ ಪರೋಟ, 2 ಕೂಡ ಸಖತ್ತಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿದ್ದ ಹೇಳ್ತಾ ಇವತ್ತು ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.